ಸ್ನೇಹಿತರೆ, ಬಹಳ ವಿಶೇಷವಾದ ಕಾರ್ಯಕ್ರಮವನ್ನು ಸಾದರಪಡಿಸ್ತಾ ಇದ್ದೇವೆ. ಸ್ವಚ್ಛ ನಗರ ಸ್ವಸ್ಥ ನಗರ, ಆರೋಗ್ಯಪೂರ್ಣವಾಗಿರ್ತಕ್ಕಂಥ ನಗರವನ್ನು ಸಿದ್ಧಗೊಳಿಸುವ ಬಗ್ಗೆ ಮಾಹಿತಿ ಕೊಡುವಂಥ ಕಾರ್ಯಕ್ರಮ, ಜನರಲ್ಲಿ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಮತ್ತು ಅವರನ್ನು ಎಚ್ಚರಿಸುವಂಥ ಒಂದು ಕಾರ್ಯಕ್ರಮನ ಸ್ಪಂದನ ವಾಹಿನಿ ಬಹಳ ಹೆಮ್ಮೆಯಿಂದ ಇವತ್ತು ನಡೆಸ್ಕೊಂಡು ಬರ್ತಾ ಇದೆ. ಇವತ್ತು ಕರ್ನಾಟಕದಲ್ಲಿ ಕಾರ್ಕಳ ಪುರಸಭೆ ಪ್ರಶಸ್ತಿ ಪಡೆದಿರತಕ್ಕಂಥ ಪುರಸಭೆ ಅಂತ ನಾವು ಹೇಳ್ತೇವೆ. ಆ ಪುರಸಭೆ ಇವತ್ತು ಒಂದು ವಿಷಯದಲ್ಲಿ ಇವತ್ತು ಕ್ರಾಂತಿ ಮಾಡ್ತಾ ಇದೆ, ಒಂದು ರೀತಿ ಹಸಿರು ಕ್ರಾಂತಿಯನ್ನು ಮಾಡ್ತಾ ಇದೆ. ಅದಕ್ಕೆ ಕಾರಣರಾಗಿರ್ತಕ್ಕಂಥವರು ಒಬ್ಬ ಪುರಸಭಾ ಮುಖ್ಯಾಧಿಕಾರಿ. ಒಬ್ಬ ಸರ್ಕಾರಿ ಅಧಿಕಾರಿ ಎಷ್ಟರ ಮಟ್ಟಿಗೆ ಜನರನ್ನು ತಲುಪಲಿಕ್ಕೆ ಸಾಧ್ಯ ಇದೆ ಮತ್ತು ಎಷ್ಟರ ಮಟ್ಟಿಗೆ ಒಂದು ಪರಿಸರವನ್ನು ಸ್ವಚ್ಛ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳೋದನ್ನು ಅಲ್ಲಿನ ಮುಖ್ಯಾಧಿಕಾರಿಯರು ಮಾಡಿ ತೋರಿಸಿದ್ದಾರೆ. ಅವರು ಮೂಡುಬಿದಿರೆಯ ಪುರಸಭಾ ಮುಖ್ಯಾಧಿಕಾರಿಯಾಗಿದ್ದಾಗ ರಾಷ್ಟ್ರ ಪ್ರಶಸ್ತಿ ಪಡೆದಿರ್ತಕ್ಕಂಥವರು ಘನತ್ಯಾಜ್ಯ ನಿರ್ವಹಣೆಯಲ್ಲಿ, ಹಾಗೆ ಕುಂದಾಪುರದಲ್ಲಿ ಕೂಡ ಅವರು ಅದೇ ಪ್ರಶಸ್ತಿಯನ್ನು ಪಡ್ಕೊಂಡ್ರು. ಅದೇ ಕ್ರಾಂತಿನೀಗ ಕಾರ್ಕಳಕ್ಕೆ ವಿಸ್ತರಣೆ ಮಾಡಲಿಕ್ಕೆ ಅವರು ಬಂದಿದ್ದಾರೆ. ಅವರ ಸಾಧನೆಗಳನ್ನು ಮೆಲುಕು ಹಾಕುವಂಥ ಕಾರ್ಯಕ್ರಮ, ಅವರನ್ನು ಅಭಿನಂದಿಸುವಂಥ ಕಾರ್ಯಕ್ರಮ, ಜೊತೆಗೆ ಮಾದರಿ ಕಾರ್ಕಳವಾಗಿ ಕಾರ್ಕಳದ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಪುರಸಭೆಯನ್ನು ಸ್ವಚ್ಛ ಮಾಡುವಂಥ ಒಂದು ಪಣ ತೊಟ್ಟಿರ್ತಕ್ಕಂಥ ಅಧಿಕಾರಿನ ಮಾತಾಡಿಸುವಂಥ ಕಾರ್ಯಕ್ರಮ. ನಾನು ಅವರನ್ನು ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿ ಸ್ವಾಗತ ಮಾಡ್ತಾ ಇದ್ದೇನೆ. ರಾಯಪ್ಪ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಅವರು ಮೂಲತಃ ಶಿವಮೊಗ್ಗದವರು. ಸಾಕಷ್ಟು ಕಡೆ ಸಾಧನೆಗಳನ್ನು ಮಾಡಿದ ನಂತರ ಮೂಡುಬಿದಿರೆಯಲ್ಲವರಿಗೆ ರಾಷ್ಟ್ರ ಪ್ರಶಸ್ತಿ ಬಂದ ನಂತರ, ಕುಂದಾಪುರದಲ್ಲವರಿಗೆ ರಾಷ್ಟ್ರ ಪ್ರಶಸ್ತಿ ಬಂದ ನಂತರ ಈಗ ಕಾರ್ಕಳದಲ್ಲಿ ಅದೇ ಅಭಿಯಾನವನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ದೊಡ್ಡ ಸಾಧನೆ ಅಂತ ನನಗೆ ಅನಿಸ್ತಾ ಇದೆ. ವಿಶೇಷವಾಗಿ ಘನತ್ಯಾಜ್ಯ ನಿರ್ವಹಣೆಯಲ್ಲಿ ಇವತ್ತು ಕಾರ್ಕಳ ಖಂಡಿತವಾಗಿ ಪ್ರಥಮ ಸ್ಥಾನವನ್ನು ಪಡೀತಾ ಇದೆ. ಕಾರಣರಾಗಿರ್ತಕ್ಕಂಥವರು, ಜನರನ್ನು ಶಿಕ್ಷಿತರನ್ನಾಗಿ ಮಾಡತಕ್ಕಂಥವ್ರು ರಾಯಪ್ಪ ಸರ್ ಅವರು. ಸರ್, ನಿಮಗೆ ಅಭಿನಂದನೆ ಹೇಳ್ತಾ ಇಲ್ಲ ನಾನು. 2 ಬಾರಿ ರಾಷ್ಟ್ರ ಪ್ರಶಸ್ತಿಯನ್ನು ಪಡ್ಕೊಳ್ಳಿಕ್ಕೆ ನಿಮಗೆ ಸಾಧ್ಯ ಆಗಿದೆ. ಅದು ಕೂಡ ಘನತ್ಯಾಜ್ಯ ನಿರ್ವಹಣೆಯಲ್ಲಿ ಇವತ್ತು ಅಧಿಕಾರಯುತವಾಗಿ ಮಾತಾಡೋ ಶಕ್ತಿ ನಿಮಗೆ ಭಗವಂತ ಕೊಟ್ಟಿರತಕ್ಕಂಥದ್ದು. ಸರ್, ನಿಮ್ಮ ಸೇವೆ, ಕಂದಾಯ ಇಲಾಖೆ ಸೇವೆ ಎಲ್ಲಿಂದ ಆರಂಭ ಆಯಿತು ಸರ್? ನಮ್ಮದು ಕಂದಾಯ ಇಲಾಖೆ ಅಲ್ಲ ಸರ್, ಪೌರಾಡಳಿತ ಸೇವೆ. ಉಡುಪಿ ನಗರಸಭೆಯಿಂದ ನಮ್ಮದು ಸೇವೆ ಪ್ರಾರಂಭವಾಯಿತು. ನಂತರ ಬೆಳತಂಗಡಿ, ಕುಂದಾಪುರ, ಉಳ್ಳಾಳ, ಮೂಡುಬಿದಿರೆ, ಈಗ ಕಾರ್ಕಳದಲ್ಲಿ. ಕುಂದಾಪುರದಲ್ಲಿ ನೀರು ಸರಬರಾಜಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಅವಾರ್ಡ್ ಸಿಕ್ಕಿದೆ. ಅದೇ ರೀತಿಯಾಗಿ ಘನತ್ಯಾಜ್ಯ ನಿರ್ವಹಣೆಯಲ್ಲಿ ಮೂಡುಬಿದಿರೆಯಲ್ಲಿ ರಾಷ್ಟ್ರೀಯ ಮಟ್ಟದ ನ್ಯಾಷನಲ್ ಅವಾರ್ಡನ್ನು ಈ ಘನತ್ಯಾಜ್ಯ ನಿರ್ವಹಣೆಯಲ್ಲಿ ಹೈದರಾಬಾದಲ್ಲಿ ನಡೆದಂಥ ಕಳೆದ ವರ್ಷ 2014ರಲ್ಲಿ ಒಂದು ಆಂಧ್ರ ರಾಜ್ಯಪಾಲರು ರಾಷ್ಟ್ರೀಯ ಅವಾರ್ಡನ್ನು ನಮಗೆ ನೀಡಿದ್ದಾರೆ ಮೂಡುಬಿದಿರೆ ಪುರಸಭೆ. ಸರ್, ಹೌದು ಸರ್, ಪುರಸಭೆಯಲ್ಲಿ ನಿಮಗೆ ಕ್ರಾಂತಿ ಮಾಡ್ಲಿಕ್ಕೆ ಸಾಧ್ಯ ಆಯಿತು. ಮೂಡುಬಿದಿರೆನಲ್ಲಿ, ಕುಂದಾಪುರದಲ್ಲಿ ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಯಿತು. ವಿಶೇಷವಾಗಿ ನಿಮಗೆ ನೀರು ನಿರ್ವಹಣೆ ಮತ್ತು ತ್ಯಾಜ್ಯ ನಿರ್ವಹಣೆ ವಿಶೇಷವಾದ ಆಸಕ್ತಿ ಕ್ಷೇತ್ರಗಳು. ಸರಿ, ಆಸಕ್ತಿ ಹೇಗೆ ಬಂತು ನಿಮಗೆ ಅಂತ ಹೇಳಿ? ಸರ್, ಒಬ್ಬ ಅಧಿಕಾರಿಯಾಗಿ ನಾಗರಿಕರ ಮುಖ್ಯವಾಗಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸೋದು ಜವಾಬ್ದಾರಿಯಾಗಿದೆ. ಮುಖ್ಯವಾಗಿ ತ್ಯಾಜ್ಯ ನಿರ್ವಹಣೆ ದೊಡ್ಡ ಸಮಸ್ಯೆಯಾಗಿ ಬೆಳೀತಾ ಇದೆ ಸರ್ ಈಗ ನಗರಗಳಲ್ಲಿ. ಯಾಕಂದರೆ ಹಳ್ಳಿಯಿಂದ ವಿದ್ಯಾಭ್ಯಾಸ ನಿಮಿತ್ತ, ಉದ್ಯೋಗ ನಿಮಿತ್ತ ಜನರು ಇವತ್ತು ನಗರಗಳಿಗೆ ವಲಸೆ ಬರ್ತಾ ಇದೆ. ಇದರಿಂದ ದಿನನಿತ್ಯ ತ್ಯಾಜ್ಯವು ಗಣನೀಯವಾಗಿ ಬೆಳೀತಾ ಇದೆ ಮತ್ತು ಘನತ್ಯಾಜ್ಯ ನಿರ್ವಹಣೆ ಆಯಾ ಪುರಸಭೆಗೆ ತುಂಬ ಕಷ್ಟಕರವಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನಾಗರಿಕರ ಯಾವುದೇ ಸಾಂಕ್ರಾಮಿಕ ರೋಗ ಬರದಿದ್ದಾಗೆ ನಿರ್ವಹಣೆ ಮಾಡಬೇಕೆಂಬ ಹಿತದೃಷ್ಟಿಯಿಂದ ತ್ಯಾಜ್ಯವನ್ನು ಮೂಲದಲ್ಲೇ ಸಂಗ್ರಹ ಮಾಡಬೇಕು, ವಿಭಾಗಿಸಿ ಅದನ್ನು ಕೊಳೆಯುವಂಥದ್ದು ಪ್ರತ್ಯೇಕವಾಗಿ, ಕೊಳೆಯದಿರುವಂಥ ಪ್ರತ್ಯೇಕವಾಗಿ ಸಂಗ್ರಹಿಸಿ ಅದನ್ನು ವಿಲೇ ಮಾಡಲಿಕ್ಕೆ ನಮ್ಮ ಮೊದಲಿಂದ ನಾವು ಮುಖ್ಯ ಅಧಿಕಾರಿಯಾಗಿದ್ದರಿಂದ ನಾವು ನಿರ್ವಹಿಸ್ತಾ ಬರ್ತಾಯಿದ್ದೀವಿ ಸರ್. ಮತ್ತು ನೀರಿನ ಸಂಬಂಧಪಟ್ಟ ಹಾಗೆ ಸ್ವಚ್ಛ ಶುದ್ಧ ನೀರು ನಾಗರಿಕರಿಗೆ ಕೊಡಬೇಕು, ಅದನ್ನು ಸಹ ಆ ಹಿನ್ನೆಲೆಯಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಸರ್. ಹೌದು, ವಿಶೇಷವಾಗಿ ಸರ್ ಕಾರ್ಕಳದಲ್ಲಿ ಘನತ್ಯಾಜ್ಯ ನಿರ್ವಹಣೆ ಬಹಳ ದೊಡ್ಡ ಸವಾಲಾಗಿತ್ತು, ಬಹಳ ದೊಡ್ಡ ಸಮಸ್ಯೆ ಆಗಿತ್ತು. ಹಿಂದಿನ ಪುರಸಭಾವಧಿಯಲ್ಲಿ ಕೂಡ ಈ ಬಗ್ಗೆ ಸಾಕಷ್ಟು ಕಾರ್ಯಕ್ರಮಗಳಾಗಿತ್ತು. ಜನರನ್ನ ಶೈಕ್ಷಣಿಕವಾಗಿ ಜಾಗೃತಿಗೊಳಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ರು. ಬಟ್ ನೀವು ಬಂದ ನಂತರ ಅದು ವೇಗ ಆಯಿತು, ಕ್ಷಿಪ್ರ ಆಯಿತು. ಸರ್, ಏನೆಲ್ಲ ಮಾಡಿದ್ರಿ ಕಾರ್ಕಳದಲ್ಲಿ ಅಂತ? ಸರ್, ಮೊದಲೇದು ಹೇಳಬೇಕಾದ್ರೆ ಕಳೆದ 1 ವರ್ಷ ಆಯ್ತು ಸರ್ ಇಲ್ಲಿಗೆ ನಾನು ಕಾರ್ಕಳಕ್ಕೆ ಬಂದು. ಪ್ರತಿ ಮನೆಗೆ ಭೇಟಿ ಕೊಟ್ಟು ನಮ್ಮ ಸಿಬ್ಬಂದಿ, ನಮ್ಮ ಅಧಿಕಾರಿಗಳೊಂದಿಗೆ ನಾವು ಪ್ರತಿ ಮನೆಗೆ ಹೋಗಿ ನಾಗರಿಕರಿಗೆ ನಾವು ತಿಳುವಳಿಕೆ, ಕಸ ಅಂದರೆ ಏನು ಅದರ ಬಗ್ಗೆ ತಿಳುವಳಿಕೆ ಅರಿವು ಮೂಡಿಸಿದ್ವಿ ಫಸ್ಟಿಗೆ. ಆನಂತರ ಪ್ರತಿ ಅಂಗಡಿಗಳಿಗೆ, ಮನೆಗಳಿಗೆ ಈ ರೀತಿ ಕಸವನ್ನು ಎಲ್ಲೆಂದರಲ್ಲಿ ಹಾಕಬಾರ್ದು, ಪುರಸಭಾ ಆಹ್ವಾನಕ್ಕೆ ನೀಡಬೇಕೆಂಬುದಾಗಿ ಜನರಿಗೆ ಪ್ರಾಥಮಿಕವಾಗಿ ಅರಿವು ಮೂಡಿಸಿದ್ವಿ, ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ವಿ. ಅದರಿಂದ ನಾಗರಿಕರಲ್ಲಿ ಅರಿವುಂಟಾಯ್ತು ಸರ್ ಇದು. ಹೌದು, ಪುರಸಭೆಯ ವಾಹನ ಎಲ್ಲ ಮನೆಗಳಿಗೆ ಕೂಡ ಬೆಳಗಿನ ಹೊತ್ತು ಬರುವಂಥದ್ದು, ಜನರನ್ನ ಎಬ್ಬಿಸುವಂಥದ್ದು, ಅದರ ಮೂಲಕ ಸ್ಲೋಗನ್ಗಳನ್ನು ಹೇಳಿಸುವಂಥದ್ದು, ಜನ ತ್ಯಾಜ್ಯವನ್ನು ಮೂಲದಲ್ಲಿ ವಿಂಗಡಿಸಿಕೊಂಡು ಅದು ಕೊಡುವಂಥದ್ದು, ಈ ರೀತಿ ಕೆಲಸಗಳು ಸ್ಟಾರ್ಟ್ ಆಯಿತು ಸರ್. ಹೌದು, ಅದಕ್ಕೆ ಮುಖ್ಯವಾಗಿ ಇವತ್ತು ತ್ಯಾಜ್ಯ ಅಂದರೆ
ಜನರಲ್ಲಿ ಅದು ಏನೋ ಯಾವ ರೀತಿ ಅದು ಪುರಸಭೆಯವರು ಮಾತ್ರ ಮಾಡೋದು ಅದು ನಮ್ಮ ಡ್ಯೂಟಿ ಅಲ್ಲ ಎಂಬುದಾಗಿ ಹೇಳಿದೆ. ಇವತ್ತು ನಮ್ಮ ಮನೆಯಿಂದನೇ ಅದು ಬೇರ್ಪಡಿಸಬೇಕು, ಅದನ್ನು ಸರಿಯಾದ ರೀತಿಯಲ್ಲಿ ಸಂಗ್ರಹಿಸಿ ಸುರಕ್ಷಿತವಾಗಿ ಇಟ್ಟು ಅದನ್ನು ಪುರಸಭೆಗೆ ಗಾಡಿ ಕೊಡಬೇಕೆಂಬುದಾಗಿ ನಾಗರಿಕರಲ್ಲಿ ನಾವು ಮನವಿ ಮಾಡಿದ್ವಿ. ಅಷ್ಟೆಲ್ಲ ವಾಯ್ಸ್ ರೆಕಾರ್ಡ್ ಮಾಡಿ ಜನರಿಗೆ ಬೆಳಿಗ್ಗೆ ನಮ್ಮ ವಾಹನ ಹೊರಡುವಾಗಲೇ ಅದು ಪ್ರಾರಂಭವಾಗ್ತದೆ. ತ್ಯಾಜ್ಯ ಅಂದರೇನು, ಅದನ್ನು ಯಾವ ರೀತಿ ವಿಲೇವಾರಿ ಮಾಡಬೇಕು, 3 ವಿಭಾಗದಲ್ಲಿ ಬರ್ತದೆ ಸರ್. ಅದು ಒಂದು ಘನತ್ಯಾಜ್ಯ ಅಂದರೆ ಅದರಲ್ಲಿ ಹಸಿ ಕಸ, ಒಣ ಕಸ ಮತ್ತು ಅಪಾಯಕಾರಿ ಕಸ ಎಂಬುದಾಗಿ ನಾವು ಅದನ್ನು ವಾಯ್ಸ್ ಮೂಲಕ ಜನರಿಗೆ ತಿಳುವಳಿಕೆ ಮಾಡಲಿಕ್ಕೆ ಬೆಳಿಗ್ಗೆನೇ ನಮ್ಮ ಗಾಡಿ ಪ್ರಾರಂಭವಾದಾಗ ಅದು ಆ ವಾಯ್ಸ್ ಮೂಲಕ ಜನರಿಗೆ ಇನ್ನೂ ಹೆಚ್ಚಿನ ಅರಿವು ಮೂಡಿಸಲಿಕ್ಕೆ ಸಹಾಯಕ ಆಗುತ್ತೆ. ಅದರಿಂದ ನಾವು ಅದನ್ನು ಅಳವಡಿಸಿದೆ ಸರ್. ಸರ್, ಯಾವುದೆಲ್ಲ ಕಸವನ್ನು ನೀವು ಒಣ ಕಸ ಅಂತ ಕರಿತೀರಿ, ಹಸಿ ಕಸ ಅಂತ ಕರಿತೀರಿ? ಸರ್, ಮನೆಯಲ್ಲಿ ಉದಾಹರಣೆ ನಮ್ಮ ಮನೆಯಲ್ಲಿ ನಾವು ಆಹಾರ ಅಡುಗೆ ಮಾಡಿದ ಕೂಡಲೇ ನಮಗೆ ಹಸಿ ಕಸ ಪ್ರಾರಂಭವಾಗ್ತದೆ. ಒಂದು ತರಕಾರಿ ಇರ್ಬೋದು, ಉಳಿದಂಥ ಹಣ್ಣು ಹಂಪಲ ಆಹಾರ ಪದಾರ್ಥಗಳು, ಉಳಿದಂಥ ಎಲ್ಲ ವೇಸ್ಟೇಜ್ಗಳನ್ನು ನಾವು ಹಸಿ ಪದಾರ್ಥ ಅಂತ ಎಂಬುದಾಗಿ ಹೇಳಿ ಸರ್. ಒಣ ಕಸ ಅಂದರೆ ನಾವು ಮಾರ್ಕೆಟಿಂದ ತರುವಂಥ ಪ್ಲಾಸ್ಟಿಕ್ ಕವರ್ ಇರ್ಬೋದು, ರಟ್ಟಿರ್ಬೋದು, ನೀರಿನ ಬಾಟ್ಲಿ ಇರ್ಬೋದು, ಇದರ ಮತ್ತು ಅನೇಕ ಉಳಿದಂಥ ಪ್ಲಾಸ್ಟಿಕ್ ಇತರೆ ಸಾಮಗ್ರಿಗಿರ್ಬೋದು, ಇವೆಲ್ಲ ಒಣ ಕಸ ಸರ್. ಅಪಾಯಕಾರಿ ಅಂದರೆ ನಮ್ಮ ಕಂಪ್ಯೂಟರ್ ಇರ್ಬೋದು, ಅದು ಮೌಸ್ ಇರ್ಬೋದು, ಅದರ ಬಿಡಿ ಭಾಗಗಳು ಅಪಾಯಕಾರಿ ವಸ್ತುಗಳು. ಅದನ್ನು ಪ್ರತ್ಯೇಕವಾಗಿ ಒಂದು ಕವರಲ್ಲಿ ಅಥವಾ ಒಂದು ಚೀಲದಲ್ಲಿ ಹಾಕಿ ಪುರಸಭೆ ವಾಹನಕ್ಕೆ ಕೊಡಬೇಕು ಸರ್. ಅದು ಸರ್, ಆಸ್ಪತ್ರೆಯಿಂದ ಹೊರಗೆ ಹಾಕಿರ್ತಕ್ಕಂಥ ಸಿರಿಂಜ್ಗಳು, ಗ್ಲೌಸ್ಗಳು ಕೂಡ ಕೊನೆ ವಿಭಾಗ ಬರ್ತವೆ? ಇಲ್ಲ ಸರ್, ಅದು ಹಾಕ್ಲಿಕ್ಕಿಲ್ಲ. ಯಾಕಂದರೆ ಮಾನ್ಯ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಹಾಸ್ಪಿಟ್ಲಲ್ಲಿ ಏನು ಸಿರಿಂಜರ್ಗಳು ಇದನ್ನು ಆಯಾ ಹಾಸ್ಪಿಟ್ಲ್ಗಳೇ ಪ್ರತ್ಯೇಕವಾಗಿ ಸಂಗ್ರಹಿಸಿ ವಿಲೇವಾರಿ ಮಾಡಬೇಕೆಂಬುದಾಗಿ ಅದು ಹಿನ್ನೆಲೆ ನಮ್ಮ ಎರಡೂ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ರಾಮ್ಕಿ ಎಂಬ ಸಂಸ್ಥೆಯು ಮೂಲಿಕೆಯಲ್ಲಿ ಕಾರ್ಯನಿರ್ವಹಿಸ್ತಿದೆ. ಅದು ಎಲ್ಲ ಹಾಸ್ಪಿಟ್ಲಿಗೆ ಬಂದು ಸಂಗ್ರಹ ಮಾಡಿ ಅಂದುಕೊಂಡು ಡಿಸ್ಪೋಸಲ್ ಮಾಡಿ ಸರ್. ನಮಗೇನು ಘನತ್ಯಾಜ್ಯ ಅಂದರೆ ಪುರಸಭಾ ಘನತ್ಯಾಜ್ಯ ಮಾತ್ರ ಪುರಸಭೆಗೆ ವಾಹನ ಕೊಡಬೇಕು. ಯಾವುದೇ ಕಾರಣಕ್ಕೂ ಹಾಸ್ಪಿಟಲ್ ಬೇಸ್ಟು ಸಿರಿಂಜರಿಗಳಿಗೆ ಕೊಡಲಿಕ್ಕೆ ಅವಕಾಶವಿಲ್ಲ ಮತ್ತು ನಾವು ಅದನ್ನು ತೆಗೆದುಕೊಳ್ಳುವುದಿಲ್ಲ ಮತ್ತು ಕಟ್ಟುನಿಟ್ಟಾಗಿ ಅದನ್ನು ಈ ಮುನ್ಸಿಪಲ್ ತ್ಯಾಜ್ಯದಲ್ಲಿ ನೀವು ವಿಲೀನ ಮಾಡಬಾರ್ದು ಎಂಬುದು ಎಚ್ಚರಿಕೆ ಕೊಟ್ಟಿದ್ದೇವೆ ಸರ್ ಅವರಿಗೆ. ಸರ್, ನೀವೀಗ ಜಾಸ್ತಿ ಈಗ ಗಮನ ಕೊಡ್ತಾ ಇರ್ತಕ್ಕಂಥದ್ದು ಪ್ಲಾಸ್ಟಿಕ್ ಕಸದ ಮೇಲೆ. ಸೊ ಪ್ಲಾಸ್ಟಿಕ್ ಅಂತ ಹೇಳುವಂಥದ್ದು ಎಲ್ಲ ನಗರಗಳ ಬೆಳೀತಾ ಇರ್ತಕ್ಕಂಥ ಎಲ್ಲ ನಗರಗಳ ಬಹಳ ದೊಡ್ಡ ಸಮಸ್ಯೆ. ಸೊ ಪ್ಲಾಸ್ಟಿಕ್ ವಿಲಾವರಿ ಯಾವತ್ತೂ ಬಹಳ ಕಷ್ಟ ಅಂತ ನೀವು ಹೇಳ್ತೀರಿ ಸರ್. ಸರ್, ಹೇಗೆ ನಿರ್ವಹಣೆ ಮಾಡ್ತೀರಿ ಪ್ಲಾಸ್ಟಿಕ್ಕನ್ನು? ಸರ್, ಇವತ್ತು ನಾವು ನಾಗರಿಕರಲ್ಲಿ ನಾನು ಇನ್ನೂ ಸಹ ಮನವಿ ಮಾಡೋದಂದರೆ ಪ್ಲಾಸ್ಟಿಕ್ಕನ್ನು ಆದಷ್ಟು ಕಡಿಮೆ ಬಳಸಿ. ಮಾರ್ಕೆಟ್ಗೆ ಹೋದಾಗ 4 ಪ್ಲಾಸ್ಟಿಕ್ ತರೋ ಬದಲು 1 ಪ್ಲಾಸ್ಟಿಕ್ಕನ್ನು ತನ್ನಿ. ಅದನ್ನು ಸರಿಯಾದ ರೀತಿಯಲ್ಲಿ ತೊಳೆದು ಅಥವಾ ಸಪ್ರೇಟಾಗಿ ಮಡಚಿಟ್ಟು ವಾರಕ್ಕೊಮ್ಮೆ ಪುರಸಭಾ ಭವನಕ್ಕೆ ಪ್ರತ್ಯೇಕವಾಗಿ ಸಂಗ್ರಹ ಮಾಡಿಕೊಡೋದ್ರಿಂದ ಅದನ್ನು ಇವತ್ತು ವೈಜ್ಞಾನಿಕ ರೀತಿಯಲ್ಲಿ ಇವತ್ತು ನಮ್ಮ ಟೆಕ್ನಾಲಜಿ ತುಂಬ ಮುಂದುವರೆದಿದೆ ಸರ್. ಇವತ್ತು ಡಾಂಬರಿಗೆ ಅದನ್ನು ಉಪಯೋಗ ಮಾಡ್ತಾ ಇದ್ದಾರೆ ಚೆನ್ನೈಲಿ ಮತ್ತು ಬೆಂಗಳೂರಲ್ಲಿ. ಮತ್ತು ಅದನ್ನು ಡೀಸೆಲ್ ಆಗಿ ಪರಿವರ್ತನೆ ಮಾಡಲಿಕ್ಕೆ ಸಹ ಒಳ್ಳೆ ಪ್ಲಾಸ್ಟಿಕ್ಗಳ ಡೀಸೆಲ್ ಆಗಿ ಪರಿವರ್ತನೆ ಮಾಡಲಿಕ್ಕೆ ಇವತ್ತು ಸಾಧ್ಯತೆ ಇದೆ. ಹೆಚ್ಚಿನ ಕಡೆ ಈಗ ಪುಣೆಯಲ್ಲಿ ಸಹ ಮಾಡ್ತಾ ಇದ್ದಾರೆ ಸರ್. ಅದನ್ನು ಇದರಿಂದ ಪ್ಲಾಸ್ಟಿಕ್ಕನ್ನು ಕಡಿಮೆ ಮಾಡ್ಬೋದು ಸರ್. ಕಾರ್ಕಳಕ್ಕೆ ಸಂಬಂಧಪಟ್ಟು ಏನು ಮಾಡಿದ್ರಿ ಪ್ಲಾಸ್ಟಿಕ್ ನಿರ್ವಹಣೆಯನ್ನು? ಸರ್, ಈಗಾಗಲೇ ನಾವು ಏನು ಮಾಡಿದ್ವಿ ಅಂದರೆ 2 ಒಣ ಕಸ ಘಟಗಳನ್ನು ತಯಾರು ಮಾಡಿದ್ದೀವಿ. ಪ್ರತ್ಯೇಕವಾಗಿ ಸಂಗ್ರಹ ಮಾಡಿದ್ದನ್ನು ನಾವು ಒಂದು ಕಡೆ ಸಂಗ್ರಹ ಮಾಡಿ ಅದನ್ನು ಉದಾಹರಣೆ ಪ್ಲಾಸ್ಟಿಕ್ ಬಾಟ್ಲಿಗಳನ್ನು ನಾವು ಗುಜರಿಗೆ ಸೇಲ್ ಮಾಡಲಿಕ್ಕೆ ಈಗಾಗಲೇ ಟೆಂಡರ್ ಕರೆದಿದ್ದೀವಿ ಮತ್ತು ಡಿಸ್ಪೋಸಲ್ ಮಾಡ್ತಾಯಿದ್ವಿ. ಮತ್ತು ನಮ್ಮ ಕರಿಕಲ್ಲಲ್ಲಿ ಘನತ್ಯಾಜ್ಯ ನಿರ್ವಹಣೆ 4 ಜನ ಇದ್ದಾರೆ, ಅವರು ಅದನ್ನು ಎಕ್ಕಿ ಅದನ್ನು ಡಿಸ್ಪೋಸಲ್ ಮಾಡ್ತಾಯಿದ್ದಾರೆ. ಅಷ್ಟೆಲ್ಲ ಮುಂದಿನ ದಿನದಲ್ಲಿ ಅದನ್ನೆಲ್ಲ ಸಂಗ್ರಹ ಮಾಡಿ ನಾವು ಡೀಸೆಲ್ ಮಾಡಲಿಕ್ಕೆ ನಮ್ಮ ಕೈಲಿ ಸಾಧ್ಯ ಇಲ್ಲ. ಯಾಕಂದರೆ ಇವತ್ತು ನಮಗೆ ಅಷ್ಟು ಬಜೆಟ್ ನಮ್ಮ ಹತ್ರ ಇಲ್ಲ, ಕೋಟಿ ರೂಪಾಯಿಗಳು ಬೇಕಾಗ್ತದೆ. ಆದ್ದರಿಂದ ಡಾಂಬರಿಗೆ ಯೂಸ್ ಮಾಡಲಿಕ್ಕೆ ನಮ್ಮೊಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ಈಗಾಗಲೇ ಸಂಗ್ರಹವಾದನ್ನು ನಾವು ಡಾಂಬರಿಗೆ ಯೂಸ್ ಮಾಡಲಿಕ್ಕೆ ಅದನ್ನು ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡಿ ಈಗಾಗಲೇ ಸಂಗ್ರಹಿಸಿಟ್ಟಿದ್ದಾರೆ. ಹೌದು ಸರ್. ಎಲ್ಲ ನಗರಗಳ ಒಂದು ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದರೆ ಡಂಪಿಂಗ್ ಯಾರ್ಡ್ಗಳು. ಡಂಪಿಂಗ್ ಯಾರ್ಡ್ ಅಂತ ಹೇಳಿದರೆ ಅದು ವಾಸನೆ ಬರುವಂಥ ಸ್ಥಳ ಅಥವಾ ಒಂದು ತ್ಯಾಜ್ಯವಾಗಿರ್ತಕ್ಕಂಥ ಸ್ಥಳ. ಜನ ಅಲ್ಲಿ ಬರಲಿಕ್ಕೂ ತುಂಬ ಹೇಸಿಗೆ ಮಾಡ್ಕೊಳ್ತಾರೆ. ಆದರೆ ಕಾರ್ಕಳದಲ್ಲಿ ಇದನ್ನು ಭಾಳ ಚೆನ್ನಾಗಿ ನಿರ್ವಹಣೆ ಮಾಡ್ತಾ ಇದ್ದೀರಿ. ಡಂಪಿಂಗ್ ಯಾರ್ಡ್ ಹೇಗೆ ಮಾಡಿದ್ದೀರಿ ಸರ್? ಸರ್, ಉದಾಹರಣೆ ನಮ್ಮ ಡಂಪಿಂಗ್ ಯಾರ್ಡಲ್ಲಿ ಮೊದಲು ತಾವು ಹೇಳಿದಾಗೆ ಅದೇ ರೀತಿ ಇತ್ತು. ಆದರೆ ಇಲ್ಲಿ ಮನೆಯಿಂದನೇ ನಾವು ಮೂಲದಲ್ಲೇ ಕಸವನ್ನು ಬೇರ್ಪಡಿಸೋದ್ರಿಂದ ಪ್ರತ್ಯೇಕವಾಗಿ ಹಸಿ ಕಸ ಒಂದು ಕಡೆ ಕಾಂಪೋಸ್ಟ್ಗೆ ಹೋಗ್ತಾ ಇದೆ ಸರ್. ಒಣ ಕಸ ಪ್ರತ್ಯೇಕವಾಗಿ ಬಾಟ್ಲುಗಳು, ಪ್ಲಾಸ್ಟಿಕ್ ಕವರ್ಗಳು ಒಂದು ಸಂಗ್ರಹ ಮಾಡಿ ವಿಂಡೋ ಪ್ಲಾಟ್ಫಾರ್ಮಲ್ಲಿ ಸೇಕರಣೆ ಆಗ್ತದೆ. ಮತ್ತು ಘನತ್ಯಾಜ್ಯ ಒಣ ಕಸ ಇರುವಂಥ ಘಟಕಗಳಲ್ಲಿ ಅದನ್ನು ವಿಲೇವಾರಿ ಮಾಡ್ತಿದ್ದ ನಮಗೆ ಅಷ್ಟು ದೊಡ್ಡ ಸಮಸ್ಯೆ ಆಗ್ತಾ ಇಲ್ಲ ಸರ್. ಅದು ಅಲ್ಲಿಂದ ಅಷ್ಟು ವಾಸನೆ ಅನ್ನೋ ಪ್ರಶ್ನೆ ಉದ್ಭವಿಸ್ತಾ ಇಲ್ಲ ಕಾರ್ಕಳದಲ್ಲಿ. ಸರ್, ಕಸವನ್ನು ತಗೊಂಡು ಹೋಗಿ ನೀವು ಎರೆಗೊಬ್ಬರ ಮಾಡುವಂಥ ಪ್ರಯತ್ನವನ್ನು ಮಾಡಿದಿರಿ. ಅಲ್ಲಿ ಕಾಂಪೋಸ್ಟ್ ಗೊಬ್ಬರವನ್ನು ಕೂಡ ಮಾಡುವಂಥ ಘಟಕವನ್ನು ಸ್ಥಾಪನೆ ಮಾಡಲಿಕ್ಕೆ ಹೊರಟಿದ್ದೀರಿ. ಎಸ್ ಸರ್.
ಸರ್ ಹೇಗೆ ಸಾಧ್ಯ ಆಯ್ತು ಇದು ಅಂತ ಹೇಳಿ? ಏನು ಮಾಡ್ತೀರಾ, ಏನು ಟೆಕ್ನಾಲಜಿ ಮಾಡ್ತೀರಾ ಅಂದ್ರೆ ಹೇಳಿ? ಏನಿಲ್ಲ ಸರ್, ಟೆಕ್ನಾಲಜಿ ಈಗಾಗಲೇ ಬೇಕಾಷ್ಟು ಟೆಕ್ನಾಲಜಿ ನಮ್ಮ ಭಾರತ ದೇಶದಲ್ಲಿ ನಡೆ. ಈಗ ಉದಾಹರಣೆ ಇತರ ರಾಜ್ಯಗಳಲ್ಲಿ ಸಹ ಮಾಡ್ತಾ ಇದ್ದಾರೆ ಸರ್. ಆಂಧ್ರ ಇರ್ಬೋದು, ತಮಿಳುನಾಡು ಇರ್ಬೋದು. ಈಗಾಗಲೇ ಬಯೋಗ್ಯಾಸನ್ನು ತಯಾರು ಮಾಡ್ತಾ ಏನು ಹಸಿ ಕಸದಿಂದ ಬಯೋಗ್ಯಾಸನ್ನು ತಯಾರು ಮಾಡ್ತಾ ಇದ್ದಾರೆ. ಅದೇ ರೀತಿ ನಾವು ಸಹ ಏನು ಮಾಡಿದ್ದೀವಿ, ಈಗ ವರ್ಮಿ ಕಾಂಪೋಸ್ಟ್ ಅಂತೇಳಿ ನಾವು ಸುಮಾರು 38 ಪಿಟ್ಗಳನ್ನು ಆಲ್ರೆಡಿ ಕನ್ಸ್ಟ್ರಕ್ಷನ್ ಆಗಿದೆ. 75% ಆಗಿದೆ ಸರ್. ಈ ಹಸಿ ಕಸಗಳನ್ನೆಲ್ಲ ನಾವು ಏನು ಮಾಡ್ತೀವಿ, ಎರೆಹುಳ ಗೊಬ್ಬರ ಮಾಡಿ ಅದರಿಂದ ಬರುವಂಥ ಕಾಂಪೋಸ್ಟನ್ನು ಕೃಷಿಗೆ ನಾವು ಕೊಡಲಿಕ್ಕೆ ಈಗಾಗಲೇ ಪ್ರಯತ್ನ ಮಾಡ್ತಾಯಿದ್ವಿ. ಅದರಿಂದ ನಾವು ಈಗಾಗಲೇ ಸುಮಾರು 75% ಕೆಲಸ ಆಗ್ತಾಯಿದೆ ಸರ್. ಮುಂದಿನ ದಿನದಲ್ಲಿ ಹಸಿ ಕಸದಿಂದ ಗೊಬ್ಬರ ತಯಾರು ಮಾಡಿ ಕೃಷಿಗೆ ನಾವು ಅದನ್ನು ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಯಾಕಂದರೆ ಕೃಷಿಗೆ ನಾವು ಒತ್ತು ಕೊಟ್ಟರೆ ಮಾತ್ರ ಈ ಹಸಿ ಕಸದಿಂದ ವಿಲೇವಾರಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಸರ್. ಸರ್ ಹಸಿ ಗೊಬ್ಬರವನ್ನು ಬಳಸ್ಕೊಂಡು ಸರ್ ಎರೆ ಗೊಬ್ಬರವನ್ನು ತಯಾರು ಮಾಡುವಂಥದ್ದು ಸರ್ ಹೇಗೆ ಅದು ಅಂತ ಹೇಳಿ? ಏನಿಲ್ಲ ಸರ್, ಅದರಲ್ಲಿ ನಾವು ಪಿಟ್ ಮಾಡ್ತೀವಿ. ನಮಗೆ ಅಲ್ಲಿ ಪಿಟ್ ಮಾಡಿದ ನಂತರ ಈ ಹಸಿ ಕಸ ಎಲ್ಲ ಅಲ್ಲಿ ಹೋಗ್ತದೆ. ಎರೆಹುಳುಗಳನ್ನು ತಂದು ಅದರಲ್ಲಿ ಬಿಟ್ಟು ಅದು ಮೇಂಟೈನ್ ಮಾಡಬೇಕಾಗ್ತದೆ. ಅದಕ್ಕೆ ಸರಿಯಾದ ನೀರು ಕೊಡಬೇಕಾಗ್ತದೆ. ಅಲ್ಲಿ ಯಾವಾಗಲೂ ತಂಪಿರಬೇಕಾಗ್ತದೆ. ಇರುವೆಗಳು ಯಾವುದು ಹೋಗಬಾರ್ದಲ್ಲಿ ಆ ವ್ಯವಸ್ಥೆ ಮಾಡಿ ಅಲ್ಲಿ ಒಂದು 3-4 ಜನ ನಮ್ಮ ಲೇಬರನ್ನು ಹಾಕಿ ಅದನ್ನು ಮೇಂಟೈನ್ ಮಾಡಿದರೆ ಸಕ್ಸಸ್ಫುಲ್ ಸರ್. ಪ್ರಾಬ್ಲಮ್ ಇಲ್ಲ, ಅದು ಮಾಡ್ಬೋದು ಸರ್. ಹಸಿ ಕಸ ಒಂದು ಎರೆ ಗೊಬ್ಬರವಾಗಿ ಮಾರ್ಪಾಟಾಗಲಿಕ್ಕೆ ಎಷ್ಟು ದಿನ ಬೇಕಾಗ್ತದೆ ಸರ್? ಸರ್ ಒಂದು 45 ಡೇಸ್ ಬೇಕಾಗ್ತದೆ ಸರ್. ಯಾವುದೇ ಕಾಂಪೋಸ್ಟ್ ಮಾಡಬೇಕಾದ್ರೆ 45 ದಿವಸ ಬೇಕೇ ಬೇಕು. ಯಾಕಂದರೆ ಅದಲ್ಲಿ ಹಾಕಿದಂಥ ಅದು ಕಡಿಮೆ ಆಗ್ತದೆ. ಆ ನಂತರ ಅದು ಕೊಳಿವೆ ಬೇಕಾಗ್ತದೆ. ಮತ್ತು ಹುಳುಗಳು ಅದನ್ನು ತಿಂದು ಅದನ್ನು ಮತ್ತೆ ಗೊಬ್ಬರ ಪರಿಮಾಡ್ತಾರೆ. 45 ದಿವಸ, ಕನಿಷ್ಠ 45 ದಿವಸ ಬೇಕಾಗ್ತದೆ. ಹೌದು, ತುಂಬ ಅದಕ್ಕೆ ಅಬ್ಸರ್ವೇಷನ್ ಬೇಕು, ನೋಡ್ಕೊಳ್ಳಿಕ್ಕೆ ಜನ ಬೇಕು. ಇದನ್ನಲ್ಲಿ ಹೇಗೆ ಸಾಧನೆ ಮಾಡಿದ್ರಿ ಅಂತ ಹೇಳಿ? ಇನ್ನು ಮಾಡ್ಬೇಕು ಸರ್. ಅದರ ಬಗ್ಗೆ ಇನ್ನೂ ಹೆಚ್ಚಿನ ಗಮನ ಕೊಡ್ತಾ ಇದ್ದೀವಿ. ಮುಂದಿನ ದಿನದಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್. ಮಾಡಬೇಕಂತ ಇನ್ನೂ ನಮಗೆ ಅದು ಆಸಕ್ತಿ ಇದೆ ಸರ್. ಅದರಲ್ಲಿ ಸರ್ ಕಾರ್ಕಳದಲ್ಲಿ ವಿಶೇಷವಾಗಿ ಜಾಸ್ತಿ ಉತ್ಸವಗಳು, ಜಾಸ್ತಿ ಕಾರ್ಯಕ್ರಮಗಳು, ಜಾಸ್ತಿ ಸಭೆ ಸಮಾರಂಭಗಳು, ಜಾಸ್ತಿ ಮದುವೆಗಳಾಗುವಂಥ ಪ್ಲೇಸ್ ಅದು. ಇತ್ತೀಚೆಗೆ ಮಹಾಮಸ್ತಕಾಭಿಷೇಕ ಆದಾಗ ಲಕ್ಷಾಂತರ ವಿದೇಶಿ ಯಾತ್ರಿಕರು ಬಂದರು, ಜನಸಾಗರ ಬಂತು. ಆದರೂ ಕಾರ್ಕಳ ಸ್ವಚ್ಛವಾಗ್ತಾ ಇತ್ತು. ಹೇಗೆ ಸಾಧ್ಯ ಆಯ್ತು ಇದು ಅಂತ ಹೇಳಿ ಸರ್? ಈ ಹಿನ್ನೆಲೆಯಲ್ಲಿ ನಮ್ಮ ರಾಶಿ ಕಸ ಬಿದ್ದರೂ ಕೂಡ ಬೆಳಿಗ್ಗೆ ನೋಡುವಾಗ ಕಾರ್ಕಳಪನ ಸ್ವಚ್ಛವಾಗ್ತಿತ್ತು. ಇದರ ಹಿನ್ನೆಲೆ ನಮ್ಮ ಎಲ್ಲ ಅಧಿಕಾರಿ ವರ್ಗದವರು, ಸಿಬ್ಬಂದಿ ವರ್ಗದವರು ಮತ್ತು ನಮ್ಮ ಎಲ್ಲ ಜನಪ್ರತಿನಿಧಿಗಳು ಇದರಲ್ಲಿ ಸಹಕಾರ ಕೊಟ್ಟಿದ್ದಾರೆ ಸರ್. ಇದರಲ್ಲಿ ನಮ್ಮ ಆಡಳಿತ ಮಂಡಳಿ ಇರ್ಬೋದು, ನಾವೇನು ಹೇಳಿದರೆ ಅದಕ್ಕೆ ಎಸ್ ಅಂತೇಳಿದೆ. ಅದರೊಟ್ಟಿಗೆ ನಮ್ಮ ಇಂಜಿನಿಯರ್ಸು, ನಮ್ಮ ಎನ್ವಾಲ್ಮೆಂಟ್ ಇಂಜಿನಿಯರ್ ಇದ್ದಾರೆ, ನಮ್ಮ ಎಲ್ಲ ಸಿಬ್ಬಂದಿ, ರೆವಿನ್ಯೂ ಆಫೀಸರ್ಸು, ಒಳಗಿನ ಸಿಬ್ಬಂದಿ ಎಲ್ಲ ಅದರ ಬಗ್ಗೆ ನಾವು ಕಳೆದ 1 ತಿಂಗಳಿಂದ ಮಸ್ತಕಾಭಿಷೇಕ ಪೂರ್ವದಲ್ಲಿ 1 ತಿಂಗಳಿಂದ ಅದು ಪ್ರಯಾಸ ಪಟ್ಟಿವಿ. ಮತ್ತು ಯಾವ ರೀತಿ ಮಾಡಬೇಕೆಂಬುದಾಗಿ ನಮ್ಮ ನೌಕರಿಗೆ ಸಹ ಅದ ಗೈಡ್ ಮಾಡಿ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ನಾವು ಸ್ವಚ್ಛತೆ ಕಾರ್ಯವನ್ನು ಮಾಡಿದ್ದೀವಿ ಸರ್. ಆದ್ದರಿಂದ ಬೆಳಿಗ್ಗೆ ಅನ್ನೋ ಕಸವನ್ನೇ ಉದ್ಭವಿಸಿಲ್ಲ. ಮತ್ತು ಜನರಿಗೆ ಕಸದ ಬಗ್ಗೆ ಅರಿವು ಮೂಡಿಸಲಿಕ್ಕೆ ಅನೇಕ ಮಸ್ತಕಾಭಿಷೇಕ ನಡೆಯುವಂಥ ಪ್ರದೇಶಗಳಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಬೋರ್ಡ್ಗಳನ್ನು ಅಳವಡಿಸಿದೆ. ಕಸ ಅಂದರೆ ಏನು, ಯಾರೂ ಕಸವನ್ನು ಹೊರಗಡೆ ಹಾಕಬೇಡಿ. ಅಲ್ಲಿ ಸುಮಾರು 50 ಡ್ರಮ್ಗಳನ್ನಿಟ್ಟು ಕಸವನ್ನು ಡ್ರಮ್ಮಿಗೆ ಹಾಕಿ ಹಸಿ ಕಸ, ಒಣ ಕಸ ಎಂಬುದಾಗಿ ನಾವು ಅಲ್ಲೆಲ್ಲಿ ಡಿಸ್ಪ್ಲೇ ಮಾಡಿದ್ವಿ. ಅದರಿಂದ ಜನರಿಗೆ ಅರಿವು ಉಂಟಾಯಿತು. ಅದರಿಂದ ಸ್ವಚ್ಛತೆ ಕಂಡು ಬಂದಿದೆ ಸರ್. ಹೌದು, ಜನ ಏನು ಹೇಳ್ತಾರೆ ಕಾರ್ಕಳದಲ್ಲಿ ಅಂತ ಹೇಳಿದ್ರೆ, ರಾಯಪ್ಪ ಸರ್ ಬೆಳಿಗ್ಗೆ ಮನೆಗೆ ಬರ್ತಾರೆ, ನಮ್ಮಲ್ಲಿ ಅವೇರ್ನೆಸ್ ಹುಟ್ಟಿಸ್ತಾರೆ, ನಮಗೆ ತಿಳಿ ಹೇಳ್ತಾರೆ, ಬುದ್ಧಿ ಹೇಳ್ತಾರೆ, ಕೆಲವು ಸಲ ಸ್ವಲ್ಪ ಖಡಕ್ಕಾಗಿ ಮಾತಾಡ್ತಾರೆ ಅಂತ ಜನ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸರ್. ಸರ್ ಯಾವ ರೀತಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀರಿ ಸರ್? ಮುಖ್ಯವಾಗಿ ಈಗ ಉದಾಹರಣೆ ಕಸ ತಂದು ಅವರು ನೇರವಾಗಿ ರಸ್ತೆ ಬದಿಯಲ್ಲಿ ಹಾಕುವಾಗ ನಾನು ಅವ್ರಿಗೆ ಹೇಳ್ತೀನಿ, ದಯಮಾಡಿ ಅಮ್ಮ ಕಸವನ್ನು ಬೇರೆ ಮಾಡಿ, ವಿಭಾಗ ಮಾಡಿ, ಹಸಿ ಕಸ, ಒಣ ಕಸ ಪ್ರತ್ಯೇಕಿಸಿದಂಥ ಸಂಗ್ರಹಿಸಿ ನಿಮ್ಮ ಮನೆ ಹತ್ರನೇ ಒಳಗಿಡಬೇಕದು. ನಮ್ಮ ಗಾಡಿ ಬರುವಾಗ ನಮ್ಮ ಮೈಕಿ ನಿಮಗೆ ಕೇಳಿಸ್ತದೆ ಕಸದ ಬಗ್ಗೆ. ಬರುವಾಗ ನೀವು ತೆಗೆದು ಅದಕ್ಕೆ ಕೊಡಬೇಕು. ಆ ನಂತರ ನೀವು ಕೊಟ್ಟರೆ ಅದು ಅಲ್ಲಿ ನಾಯಿ ಮತ್ತೊಂದು ಅದನ್ನು ಯಾವುದೇ ಕಾರಣ ಮುಟ್ಟುವುದಿಲ್ಲ. ಸ್ವಚ್ಛವಾಗಿದೆ, ನಿಮ್ಮ ಮನೆ ಅಂಗಳ ಸಹ ಸ್ವಚ್ಛವಾಗಿದೆ. ಇಲ್ಲಿದ್ದ ರಸ್ತೆಯಲ್ಲಿ ನಾಯಿಗಳು ಎಳೆದಾಡಿ ಇಡೀ ರಸ್ತೆಯೆಲ್ಲ ಆಳದೆ ಹೋಗುವಂಥ ಜನರಿಗೆ, ಮಕ್ಕಳಿಗೆ ತೊಂದರೆ ಆಗ್ತದೆ ಎಂಬುದ ತಿಳುವಳಿಕೆ ಕೊಡ್ತಾ ಇದ್ವಿ. ಅಷ್ಟೇ ಅಲ್ಲ, ಅದನ್ನು ಮೀರಿ ಹಾಕುವಂಥವರಿಗೆ ಖಂಡಿತವಾಗಿಯೂ ನಮ್ಮ ಪುರಸಭಾ ಕಾಯ್ದೆ ಅನ್ವಯ ನಿಮಗೆ 500 ರೂಪಾಯಿವರೆಗೂ ದಂಡ ಹಾಕಬೇಕಾಗ್ತದೆ. ನನ್ನನ್ನು ದೂಷಣೆ ಮಾಡಬೇಡಿ, ಇಲ್ಲದಿದ್ದರೆ ಕಟ್ಟುನಿಟ್ಟಾಗಿ ಆ ಕ್ರಮವನ್ನು ಕೈಗೊಳ್ಳಬೇಕೆಂಬುದಾಗಿ ಜನರಿಗೆ ಎಚ್ಚರಿಕೆ ಸಹ ಕೊಡ್ತಾ ಇದ್ದರಿಂದ ಜನರು ಅದನ್ನು ಗಮನಿಸಿ ಅಟ್ಲೀಸ್ಟು ದಂಡ ಆಗ್ತದೆ ಎಂಬುದಾಗಿ ಅವರಿಗೆ ಹೆದರಿಕೆ ಉಂಟಾಗಿ ಅದನ್ನು ಕಸವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿ ಕೊಡ್ತಾ ಇದ್ದಾರೆ ಸರ್. ಸರ್ ಕಸ ವಿಲೇವಾರಿ ಮಾಡದೇ ಹೋದರೆ, ತ್ಯಾಜ್ಯ ನಿರ್ವಹಣೆ ಕರೆಕ್ಟಾಗಿ ಮಾಡದೇ ಹೋದರೆ ಸಾಕಷ್ಟು ಕಾಯಿಲೆಗಳು ಕೂಡ ಬರ್ತಾವೆ ಅಂತ ಜನರಲ್ಲಿ ಭಯ ಕೂಡ ಹುಟ್ಟಿಸಿದಿರಿ. ಹೌದು ಸರ್, ಹೇಗೆ ಬರುತ್ತೆ ಕಾಯಿಲೆಗಳು ಅಂತ ಹೇಳಿ? ಸರ್, ಈಗ 1 ದಿವಸ ನಿಮ್ಮ ಮನೆಯಲ್ಲಿ ಕಸ ಸಂಗ್ರಹ ಆದರೆ, ನಿಮ್ಮ ಒಂದು ವಾರ ನಿಮ್ಮ ಮನೆಯಲ್ಲಿ ಕಸ ಇದ್ದರೆ ನಿಮಗೆ ಏನಾಗ್ತದೆ ಹೇಳಿ ಅಂದರೆ ಸ್ಮೆಲ್ ಬರ್ತದೆ. ಅದರಿಂದ ಆ ಲೀಟೇಜು, ಆ ಹಸಿ ಕಸದಿಂದ ಲೀಟೇಜ್ ಒಂದು ಅನಿಲ ಬರ್ತದೆ.
ಅದರಿಂದ ಅನೇಕ ಕಾಯಿಲೆಗಳು ಉಂಟಾಗ್ತದೆ. ಮಲೇರಿಯಾ ಬರ್ಬೋದು, ಡೆಂಗು ಬರ್ಬೋದು, ಫೈಲೇರಿಯಾ ಬರ್ಬೋದು. ಇದರಿಂದ ಸೊಳ್ಳೆಗಳು ಉತ್ಪತ್ತಿ ಆಗ್ತದೆ ಸರ್. ಅಲ್ಲಿ 7 ಡೇಸ್ ನೀರಾಗಲಿ ಈ ಕಸ ಆಗಲಿ ಅಲ್ಲಿ ಒಂದು ಕಡೆ ಸಂಗ್ರಹ ಆದ ಕೂಡಲೇ ಸೊಳ್ಳೆ ಉತ್ಪತ್ತಿ ಆಗ್ತದೆ. ಇದರಿಂದ ಸಾಂಕ್ರಾಮಿಕ ರೋಗಗಳು ಹರಡ್ತದೆ. ಆದ್ದರಿಂದ ಪ್ರತಿನಿತ್ಯ ಕಸವನ್ನು ಅದೇ ದಿನ ವಿಲೇವಾರಿ ಮಾಡಬೇಕು, ಸಂಗ್ರಹಿಸಬೇಕು. ಇದರಿಂದ ಯಾವುದೇ ಮನೆ ಅಂಗಳ ಸುತ್ತಲೂ ಮತ್ತು ನಮ್ಮ ಮನೆ ಸ್ವಚ್ಛವಾಗಿರ್ತದೆ, ಯಾವುದೇ ಕಾಯಿಲೆಗಳು ಬರುವುದಿಲ್ಲ ಸರ್. ಇದರಿಂದ ಪ್ರತಿನಿತ್ಯ ನಿರ್ವಹಣೆ ಮಾಡಬೇಕು. ಹೌದು. ಸೊ ಮನೆಯಲ್ಲಿ ಮೂಲದಲ್ಲೇ ಕಸವನ್ನು ವಿಂಗಡಿಸಲಿಕ್ಕೆ ಶಿಕ್ಷಣ ಕೊಟ್ಟರೆ ಸಾಕಾಗ್ತದೆ. ಅದರ ಕಾರ್ಖಾನೆಗಳಿದೆ, ಬೃಹತ್ ಉದ್ಯಮಗಳಿದೆ, ಗೇರು ಬೀಜ ಕಾರ್ಖಾನೆ ಇದೆ, ಬೀಡಿ ಫ್ಯಾಕ್ಟ್ರಿಗಳಿದೆ. ಸರ್ ಇಲ್ಲಿ ಹೇಗೆ ನಿರ್ವಹಣೆ ಮಾಡಿಸ್ತೀರಿ ಅಂತ ಹೇಳಿ? ಸರ್ ಉದಾಹರಣೆ ಸರ್, ಹೋಟೆಲ್ಗಳು ತಾವು ಹೇಳಿದಾಗೆ ಕೈಗಾರಿಕಾ ಪ್ರದೇಶಗಳು ಪ್ರತಿಯೊಂದಿಗೂ ನಾವು ಭೇಟಿ ಕೊಟ್ಟಿದ್ವಿ. ಅವರಿಗೆ ಒಂದು ಕರಪತ್ರ ಹಂಚಿದ್ವಿ. ಕಸ ಅಂದರೆ ಏನು, ಹಸಿ ಕಸ ಅಂದರೆ ಏನು, ಯಾವ ರೀತಿ ನಿರ್ಮಾಣ ಬೇಕು, ಒಣ ಕಸ ಅಂದರೆ ಏನು, ಒಣ ಕಸದಲ್ಲಿ ಏನು ಬರ್ತದೆ, ಹಸಿ ಕಸದಲ್ಲಿ ಏನು ಬರ್ತದೆ ಎಂಬುದಾಗಿ ಒಂದು ಕರಪತ್ರ ಅಂತ ಪ್ರತಿ ಮನೆಗೆ, ಹೋಟೆಲ್ಗಳಿಗೆ ಅದನ್ನು ನಾವು ಸ್ವತಃ ಸಹ ಕೊಟ್ಟು ಅವರಿಗೆ ತಿಳುವಳಿಕೆ ಹೇಳಿದ್ವಿ. ಯಾವುದೇ ಕಾರಣಕ್ಕೂ ಹೊರಗಡೆ ಹಾಕಬಾರ್ದು. ಕಸ ಸಂಗ್ರಹಣೆ ಮಾಡಿ ಮುನ್ಸಿಪಾಲ್ಟಿ ಗಾಡಿಗೆ ಕಡ್ಡಾಯವಾಗಿ ನೀಡಬೇಕು. ಇಲ್ಲದಿದ್ದರೆ ಸೆಕ್ಷನ್ 224, 263, 276 ಪ್ರಕಾರ ನಿಮಗೆ 500ರಿಂದ 5,000 ದಂಡ ಆಗ್ತದೆ ಎಂಬುದಾಗಿ ಕಮರ್ಷಿಯಲಿಗೆ ಕಡಾಖಂಡಿತವಾಗಿ ಹೇಳಿದ್ದೀವಿ ಸರ್. ಆದ್ದರಿಂದ ಜನರು ಅದನ್ನು ಅಟ್ಲೀಸ್ಟ್ ಎದುರಿ ಆದರೂ ಕೊಡ್ತಾ ಇದ್ದಾರೆ ಈಗ. ಮತ್ತು ಜನರು ಈಗ ನಮ್ಮ ಕಾರ್ಕಳದಲ್ಲಿ 98% ಜನರು ಇದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ. ಮತ್ತು ಎಲ್ಲರಿಗೂ ಅರಿವುಂಟಾಗಿದೆ. ಇವತ್ತು ಕಸ ಅಂದರೆ ಏನೆಂಬುದಾಗಿ ಹೇಳುವಾಗ ಅದು ಅಡಿಗೆ ಕೊಡಬೇಕೆಂಬುದಾಗಿ ಅರಿವುಂಟಾಗಿದೆ. ಹೌದು. ರಾಯಪ್ಪ ಸರ್ ಅವರು ಹೈಸ್ಕೂಲ್ ಹೋಗ್ತಾರೆ, ಕಾಲೇಜ್ ಹೋಗ್ತಾರೆ, ಮಕ್ಕಳ ಜೊತೆ ಮಾತಾಡ್ತಾರೆ, ಇಂಟ್ರಾಕ್ಷನ್ಸ್ ಮಾಡ್ತಾರೆ, ಅಲ್ಲಿಯೇ ಜಾಗೃತಿ ಮೂಡಿಸ್ತಾರೆ ಅಂತ ಹೇಳುವಂಥ ಮಾತು ನಾನು ಕೇಳಿದ್ದೇನೆ. ನಿಮ್ಮ ಮಾತುಗಳನ್ನು ಕೂಡ ಕೇಳಿದ್ದೀನಿ ಸರ್. ಹೇಗೆ ಮಾಡ್ತೀರಿ ಶಾಲೆ ಕಾಲೇಜಲ್ಲಿ? ಸರಿ ಸರ್, ಖಂಡಿತ. ಯಾಕಂದರೆ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು. ಯಾಕಂದರೆ ನನ್ನ ಕಾನ್ಸೆಪ್ಟ್ ಅಂದರೆ ಮಕ್ಕಳಿಗೆ ತಿಳುವಳಿಕೆ ಕೊಟ್ಟರೆ ಆ ಮಕ್ಕಳ ಮನೆಯಲ್ಲಿ ಹೋಗಿ ಹೇಳ್ತಾರೆ. ತ್ಯಾಜ್ಯದ ಬಗ್ಗೆ ನಾನು ಹೇಳೋದು, ನೀವು ಚಾಕ್ಲೇಟ್ ತಿನ್ನಿ, ಹೊರಗಡೆ ಏನಾದರೂ ಫುಡ್ ತಿನ್ನಿ, ಆದರೆ ಚಾಕ್ಲೇಟ್ ಕವರ್ಗಳನ್ನು ಮತ್ತು ಯಾವುದೇ ಫುಡ್ಡು ಕವರ್ಗಳಿರ್ಬೋದು, ನಿಮ್ಮ ಕುರ್ಕುರಿ ಇರ್ಬೋದು ಅಥವಾ ಬೇರೆ ಯಾವುದೇ ಕವರ್ಗಳನ್ನು ನೀವು ನಿಮ್ಮ ಚೀಲದಲ್ಲಿಟ್ಟು ಮನೆಗೆ ತಗೊಂಡೋಗಿ ಡಸ್ಟ್ಬಿನ್ನಲ್ಲಿ ಹಾಕಬೇಕು. ಮನೆಯಲ್ಲಿ ಅಮ್ಮನಿಗೆ ಹೇಳಬೇಕು, ತ್ಯಾಜ್ಯಗಳನ್ನು ವಿಭಾಗಿಸಬೇಕು. 3 ರೀತಿಯಲ್ಲಿ ವಿಭಾಗಗಳನ್ನು ಮಾಡಿ ಹಸಿ ಕಸ, ಒಣ ಕಸ ಎಂಬುದಾಗಿ ಮನೆಯಲ್ಲಿ ಸಹ ನೀವು ಹೇಳಬೇಕೆಂಬುದು ಮಕ್ಕಳಿಗೆ ತಿಳುವಳಿಕೆ ಕೊಡ್ತಾ, ಹಸಿ ಕಸದಲ್ಲಿ ಯಾವುದ್ಯಾವುದು ಬರ್ತದೆ, ಯಾವುದು ಕೊಳಿತದೆ, ಮತ್ತು ಒಣ ಕಸದಲ್ಲಿ ಪ್ಲಾಸ್ಟಿಕ್ ಕವರ್ಗಳನ್ನು ಮನೆ ಅಪ್ಪ ಅಮ್ಮ ಪೇಟೆಗೆ ಹೋದಾಗ ಪ್ಲಾಸ್ಟಿಕ್ಗಳನ್ನು ಕಡಿಮೆ ಪ್ಲಾಸ್ಟಿಕ್ ತಡಿ ಮನೆಯಿಂದ ಚೀಲ ಕೊಂಡೊಯ್ಯಲಿಕ್ಕೆ ಮಕ್ಕಳಿಗೆ ತಿಳುವಳಿಕೆ ಕೊಡೋದ್ರಿಂದ ಸ್ವಲ್ಪ ಮಕ್ಕಳು ಅದನ್ನು ಕೇಳಿ ಆ ಮನೆಯಲ್ಲಿ ಹೇಳಿದ್ರಿಂದ ಸ್ವಲ್ಪ ನಮಗೆ ಕಸದ ನಿರ್ವಹಣೆಯಲ್ಲಿ ಅನುಕೂಲ ಆಗಿದೆ ಸರ್. ಹೌದು, ಮಕ್ಕಳು ಜಾಗೃತರಾಗಿದ್ದಾರೆ. 2ನೇ ತಲೆಮಾರಿಗ ಸ್ವಚ್ಛ ನಗರದ ಕಲ್ಪನೆಗೆ ಮಾಡ್ತಾ ಇದೆ. ಆ ಮೂಲಕ ಕಾರ್ಕಳ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಒಂದು ಪರಿಸರ ಕ್ರಾಂತಿಯನ್ನು ಮಾಡ್ತಾ ಇದೆ. ಅದಕ್ಕೆ ಕಾರಣಕರ್ತರಾಗಿರ್ತಕ್ಕಂತಹ ಕಾರ್ಕಳ ಪುರಸಭೆಯ ಮುಖ್ಯಾಧಿಕಾರಿಗಳು ಮಾತಾಡ್ತಾ ಇದ್ದಾರೆ. ಅವರ ಮಾತಲ್ಲಿ ಧ್ವನಿ ಇದೆ ಸ್ನೇಹಿತರೆ. ಅವರು ಸಕ್ಷಮವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ, ಅತ್ಯಂತ ಪಾರದರ್ಶಕವಾಗಿ ದುಡಿತಾ ಇದ್ದಾರೆ. ಸೊ ಬೆಳಿಗ್ಗೆ 7 ಗಂಟೆ ಕಾರ್ಕಳ ಬಂದು ರಾತ್ರಿ 8 ಗಂಟೆ ತನಕ ನಿಮ್ಗೆ ಸಿಗ್ತಾರೆ. ಇದು ಬಹಳ ಅದ್ಭುತ ಅಂತ ನಾನು ಭಾವಿಸ್ಕೊಳ್ತೇನೆ. ವಿ ಟೇಕ್ ಎ ವೆರಿ ಸ್ಮಾಲ್ ಬ್ರೇಕ್ ನಂತರ ಮತ್ತೆ ಅವ್ರು ಮಾತಾಡ್ತಾರೆ.